ಸ್ವಾಮಿಗೆ ರಂಗಪೂಜೆ ಉತ್ಸವ ಮತ್ತು ವಸಂತ ಪೂಜೆಯನ್ನು ಮಾಡಿ ನಡ್ಕೊಳ್ಳುವುದು ಅಂತೇಳಿ ತೀರ್ಮಾನ ಮಾಡಿರುತ್ತಾರೆ. ಆದ್ದರಿಂದ ರಾತ್ರಿ ಆಗುವಂತಹ ಈ ಕೆಲಸಗಳನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಟ್ಟು ಮುಂದೆ ಅವರ ಕುಟುಂಬಕ್ಕೆ ಬರುವಂತಹ ದುರಿತಗಳನ್ನು ಪರಿಹರಿಸಿ ಉತ್ತರೋತ್ತರವಾಗಿ ನಡೆಸಿಕೊಟ್ಟು ಅಮೃತಪಡಿಯಿಂದ ದೀಪಕ್ಕೆ ಸಾನ್ನಿಧ್ಯ ಹೆಚ್ಚಿಸಿ ಕೀರ್ತಿ ತರಿಸುವಂತಹದ್ದು ಸ್ವಾಮಿ ಹಾಗೂ ಮಹಾಗಣಪತಿ ದೇವರಿಗೆ ಸೇರಿದೆ.
स्वयंभो भो शम्भो शिव शम्भो 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 स्वयंभो गंगाधर शंकर करुणाकर मामव भवसागर तारका भो शम्भो शिव शम्भो स्वयंभो गंगाधर शंकर करुणाकर मामव भवसागर तारका भो शम्भो शिव शम्भो स्वयंभो भो शम्भो शिव शम्भो स्वयंभो शिव शम्भो स्वयंभो
ಇಷ್ಟಪಟ್ಟಂಥ ಸಾಧಕರಲ್ಲಿ ಇಬ್ಬರು, ಒಂದು ಕುಂಜಿರಮಣಿಯಾನಿಯವರು ಬೇಳದಿಂದ ಬಂದಿರುವವರು. ಸುಮಾರು 36 ವರ್ಷಗಳಿಂದ ನಮ್ಮ ಊರಿನ ಬಸ್ಸು ಹೊಸತಾಗಿ ಬಂದದ್ದು 1983ರಲ್ಲಿ. ಅಲ್ಲಿಂದ ಚಾಲಕರಾಗಿ ನಿರಂತರವಾಗಿ ಇದುವರೆಗೆ ಸೇವೆ ಸಲ್ಲಿಸ್ತಾ ಬಂದ ನಿಷ್ಠಾವಂತ ಕಾರ್ಯಕ್ರಮ. ನಮ್ಮೆಲ್ಲರ ಮನಸ್ಸಿಗೆ ಇಷ್ಟಪಟ್ಟಂತಹ ವ್ಯಕ್ತಿ ಕುಂಜಿರಮಣ್ಣ. ಹಾಗೆ ಒಂದು ಸಣ್ಣ ನೆನಪಿನ ಕಾಣಿಕೆ ಅಂತೇಳಿ ಅದೇ ವಿಶ್ವನಾಥರು ಹಾಗೆ ಬೆಳಿಗ್ಗೆ 5:30 ಗಂಟೆಗೆ ದೇವಸ್ಥಾನಕ್ಕೆ ಬಂದು ದೇವಸ್ಥಾನ ನಿರ್ಮಲ್ಯ ಹೊಡೆದು ಆಮೇಲೆ ಇಲ್ಲಿ ಕ್ಯಾಸೆಟ್ ಇಡುವಂಥದ್ದು. ಇಲ್ಲವಾದರೆ ನಮಗೆ ಯಾವುದು ಗೊತ್ತಾಗ್ತದೇ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬಹಳ 10-50 ವರ್ಷಗಳ ಹಿಂದಿನ ಸಂಪ್ರದಾಯ ಬೆಳಿಗ್ಗೆ ಬೇಗ ಬಂದು ಮಾಡೋದು ವಿಶ್ವನಾಥ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅದು ನನಗೆ ತುಂಬ ಖುಷಿ. 5 ದಿನಕ್ಕೆ 5 ಬಾರಿ ದೇವಸ್ಥಾನಕ್ಕೆ ಬರ್ತಾರೆ, ಸ್ವಚ್ಛತೆ ಮಾಡುವಂಥ ಒಂದು ಇಷ್ಟೆಂತ ಕೆಲಸ ಮಾಡ್ತಾಯಿದ್ದಾರೆ. ಅದರಿಂದ ಅವರಿಗೆ ನಮ್ಮ ಲೆಕ್ಕದಲ್ಲಿ ಒಂದು ದೇವರು ಆಯುಷ್ಯ, ಆರೋಗ್ಯ, ಸಂಪತ್ತು, ಸಮೃದ್ಧಿ, ಸೌಭಾಗ್ಯ ಎಲ್ಲವನ್ನು ಕೊಡಲಿ ಅಂತೇಳಿ ಒಂದು ಸಣ್ಣ ಅವರಿಗೆ ಒಂದು ಕಿರುಕಾಣಿಕೆ ಕೊಡುವಂಥದ್ದು ಅಷ್ಟೇ. ಹಾಗೆ ಸಾಧಕರು ತುಂಬ ಜನ ಇದ್ದಾರೆ. ನನಗೆ ಇಷ್ಟಪಟ್ಟಂಥ ಒಂದು ಇಬ್ಬರನ್ನು ಇನ್ನು ನೋಡೋಣ, ಮುಂದಿನ ದಿನಗಳಲ್ಲಿ ದೇವರು ನಡೆಸಿದರೆ ಇನ್ನಷ್ಟು ಯೋಚನೆ ಮಾಡೋಣ ಅಂತ ಹೇಳೋದು ಅಷ್ಟೇ. ಅವರು ಇಬ್ಬರು ಕೂಡ ಸಾಧಕರು ನಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಿದ್ದಾರೆ.
ವಿಶೇಷವಾಗಿ ಹವಾಮಾನ ಸಹಿತ ಏಕಾದಶಾಭಿಷೇಕ ಮಹಾಪೂಜೆಯ ಸಂತರ್ಪಣೆಯನ್ನು ಮಧ್ಯಾಹ್ನ ರಾತ್ರಿ ಮಹಾಗಣಪತಿ ದೇವರಿಗೆ ಮೋಡಪ್ಪರನ್ನು ಪೂಜೆ, ಸ್ವಾಮಿಗೆ ರಂಗಪೂಜೆ ಉತ್ಸವ ಅಲ್ಲದೆ ವಸವಂತ ಪೂಜೆ ವಿಶೇಷ ಕಾಣಿಕೆಯನ್ನು ಕೂಡ ಮಾಡಿ ನಡೆಕೊಂಡಿದ್ದಾರೆ. ಆದ್ದರಿಂದ ಊರಿಗೆ ಬರುವಂತಹ ದೇಶಕ್ಕೆ ಬರುವಂತಹ ದುರಿತಗಳನ್ನು ಪರಿಹರಿಸಿ ಅವರ ಇಷ್ಟಾರ್ಥವನ್ನು ನೆರವೇರಿಸಿಕೊಡುವಂತಹದ್ದು ನೆರವೇರಿಸಿಕೊಟ್ಟು ಅಮೃತಗಳಿಂದಾಗಿರ್ತಕ್ಕ ಶಾಂತಿ ಹೆಚ್ಚಿಸಿ ಕೀರ್ತಿ ತರಿಸುವಂತಹದ್ದು ಸ್ವಾಮಿ ಹಾಗೂ ಮಹಾಗಣಪತಿ ದೇವರಿಗೆ ಸೇರಿ ನಂಬಿ ನಡೆಸಿಕೊಡ್ತೇನೆ ಅಂತ ಹೇಳುವ ಅಪಾಯ.
ಜಯವಾದ. प्रणमामि सदा शिवलिङ्गम् देवमुनिप्रवरार्चितलिङ्गं कामदहं करुणाकरलिङ्गम्.
Thank you.